ಅದು ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದು. ಹೋಟೆಲ್ನ ಕಟ್ಟಡವು ಮಿಂಚುತ್ತಿರುವ ಮಿನಿಚೇರ್ ಲೈಟ್ಗಳಿಂದ ಕಂಗೊಳಿಸುತ್ತಿತ್ತು. ಯುವಕ ಯುವತಿಯರು ಮಕ್ಕಳು ಯಾವುದೇ ವಯಸ್ಸಿನ ಭೇದವಿಲ್ಲದೆ ಇಲ್ಲಿ ಪಾಲ್ಗೊಂಡಿದ್ರು. ಎಲ್ಲರ ಕೈಗಳಲ್ಲೂ ಎರಡೆರಡು ಕೋಲಾಟದ ಕೋಲುಗಳಿದ್ದವು. ಅಷ್ಟಕ್ಕೂ ಅವರೆಲ್ಲ ಅಲ್ಲಿ ಸೇರಿದಾದ್ರು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಮಂಗಳೂರಿನ ಮೋತಿ ಮಹಲ್ ವತಿಯಿಂದ ನಗರದ ಮೋತಿ ಮಹಲ್ ಕನ್ವೆನ್ಷನಲ್ ಹಾಲ್ನಲ್ಲಿ ದಾಂಡಿಯಾ ರಾತ್ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನ ಹೋಟೆಲಿನ ಮ್ಯಾನೇಜರ್ ಜಿನ್ರಾಜ್ ಶೆಟ್ಟಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ನವರಾತ್ರಿಯ ಸಂದರ್ಭದಲ್ಲಾಡುವ ಈ ದಾಂಡಿಯಾ ನೃತ್ಯವನ್ನ ದುರ್ಗಾದೇವಿಯ ಗೌರವಾರ್ಥಕವಾಗಿ ಪ್ರದರ್ಶಿಸಲಾಗುತ್ತದೆ. ಈ ನೃತ್ಯ ಪ್ರಕಾರವು ದುರ್ಗಾದೇವಿ ಹಾಗೂ ಮಹಿಷಾಸುರನ ನಡುವಿನ ಅಣುಕು ಹೋರಾಟವಾಗಿದ್ದು, ಈ ನೃತ್ಯಕ್ಕೆ ಬಳಸುವ ದಾಂಡಿಯಾದ ಕೋಲುಗಳು ದುರ್ಗಾದೇವಿಯ ಖಡ್ಗವನ್ನ ಪ್ರತಿನಿಧಿಸುತ್ತದೆ ಎನ್ನುವ ಪ್ರತೀತಿಯೂ ಇದೆ. Done really very professionally, and a lot of the hard work has been put in. So we are really doing this unit, this event for the first time, and I wish all the success and we get a good name in the market for this one, so that we can continue this event as the event every year. So thank you very much for all the hard work and efforts. ದಾಂಡಿಯಾ ರಾತ್ನಲ್ಲಿ ಪಾಲ್ಗೊಂಡಿದ್ದ ನೂರಾರು ಮಂದಿ ಈ ಕಾರ್ಯಕ್ರಮದಲ್ಲಿ ದಾಂಡಿಯಾ ನೃತ್ಯವನ್ನ ಆಡಿ ಸಂಭ್ರಮಿಸಿದ್ರು. ಈ ಸಂದರ್ಭ ಮ್ಯಾನೇಜರ್ಸ್ಗಳಾದ ದೀಪಕ್, ಮಿಸ್ಟರ್ ಹೆಗ್ಡೆ, ಚೆಫ್ ಸಂದೀಪ್, ಗೌರಿ, ಸುಹಾಸ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.